ಅನಿಲ್ ಅಂತ ಅಂದ್ಬಿಟ್ಟು ನಿಂದ. ಓಕೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ನಿಮ್ಮ ಹೆಸರು? ಕುಮಾರ. ನಿಮ್ಮ ಊರಣ್ಣ? ಬೀರಾಯಂಪಾಳ್ಯನ. ಇದು ಕ್ಯಾಪ್ಸಿಕಮ್ ಯಾವ್ದಣ್ಣ ಹಾಕಿರೋದು ವೆರೈಟಿ? ನಮ್ಮದು ವೆಂಜಾ ಕಂಪ್ನಿಯಿಂದ ಈ ಸರಿ ಟ್ರೈ ಮಾಡಿದ್ವಿ. ಹಾಂ, ಯಾವ್ದಣ್ಣ ವೆರೈಟಿ? ವೆಂಜದ. ಅದರ ವೆರೈಟಿ ರೇಟ್ ಬಂದು ಅದರಲ್ಲಿ ಸೆಬ್ರೆಲ್ಲ ರೆಡ್. ಓಕೆ. ಇದು ಬಂದು ವಾಲಂಟಿನ. ಓಕೆ. ಇದಕ್ಕಿಂತ ಮುಂಚೆ ಎಲ್ಲ ಬೇರೆ ಕಂಪ್ನಿದೆಲ್ಲ ಹಾಕ್ತಿದ್ರಲ್ಲ? ಹೌದು. ಸೊ ನೀವು ಇದುವರೆಗೂ ಇದು ಬೆಳೆದಿದ್ದೀರಾ? ಯಾವತ್ತು ನಾಟಿ ಮಾಡಿದ್ದೀರಾ? ಇದು ಬಂದು ಸೆಪ್ಟೆಂಬರ್ 5ಕ್ಕೆ. ಸೆಪ್ಟೆಂಬರ್ 5ನೇ ತಾರೀಕು. ಅಂದರೆ ಸೆಪ್ಟೆಂಬರ್ 5 ಅಂದರೆ ಇದುವರೆಗೂ 6 ತಿಂಗಳು ಆಗಿದೆ ಇಲ್ಲಿಗೆ. ಸೊ 6 ತಿಂಗಳಿಂದ ಇರಬೇಕಾದ್ರೆ ನಿಮಗೆಲ್ಲ ಹೆಂಗೆ ಅನಿಸ್ತಿದೆ ಅಣ್ಣ ಈಗ? ಇವರಲ್ಲೇ ಹೇಳಬೇಕು ಅಂದರೆ ಮೊದಲಿಗೂ ಹೀಗೆ ಇಳುವರಿಲ್ಲೂ ಅಷ್ಟೇ, ಗಿಡದಲ್ಲೂ ಕ್ವಾಲಿಟಿಗೂ ನಂಬರ್ ಒನ್, ಮಾರ್ಕೆಟಿಂಗು ನಂಬರ್ 1. ಕಲರ್ ಚೆನ್ನಾಗಿದೆ. ಮತ್ತೆ ಈಗ ತಗೊಂಡೋಗ್ಬೇಕಾದ್ರೆ ವೆಂಡರ್ಸ್ ಎಲ್ಲ ತಗೊಂಡೋಗ್ತಿದ್ರಲ್ಲ, ತುಂಬಾ ಇಷ್ಟಪಟ್ಟು ತಗೊಂಡೋಗ್ತಿದ್ದಾರೆ. ಏನಂತಿದ್ರು, ಗಡ್ಡಿಯಲ್ಲಿ ಹೆಂಗಿದೆ ಅಂತಿದ್ರು ಅವರೆಲ್ಲ? ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲಾದ್ರೂ ಓಕೆ ಮಾಡಿದ್ದೀರಾ? ನೀವು ಮೊದಲೆಲ್ಲ ಬೇರೆ ಬೆಳೀತಿದ್ರಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ಇದು ಮೆಡಿಸಿನ್ ಸ್ವಲ್ಪ ಕಮ್ಮಿ ತಗೊಳುತ್ತೆ. ಇದು ಮೊದಲಷ್ಟು ಒತ್ತೊತ್ತಾಗಿ ಎಲೆಗಳಿರೋದಿಲ್ಲ, ಫ್ರೀ ಆಗಿರೋದ್ರಿಂದ ನಮ್ಗೆ ಮೆಡಿಸಿನ್ ಕೊಟ್ಟರೆ ಪೂರ್ತಿ ಎಲ್ಲ ಕವರ್ ಆಗುತ್ತೆ. ಅದರಿಂದ ನಮಗೆ ಕಂಟ್ರೋಲ್ ಬರುತ್ತೆ. ಜಾಸ್ತಿ ಕಂಟ್ರೋಲ್ ಬರುತ್ತೆ. ನಿಮ್ಗೆ ಇದಕ್ಕೆ ಹೆಂಗೆ ಅನ್ಸುತ್ತೆ ಈಗ ಬೇರೆ ವೆರೈಟಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರು ನಿಮಗೆ ರೋಗ ವೈರಸ್ ಪ್ರೆಷರ್ ಎಲ್ಲ ಹೆಂಗೆ ತಡೀತೈತೆ ಅನ್ಸುತ್ತೆ, ತಡೆಯೋದಿಲ್ಲ ಅನ್ಸುತ್ತೆ? ಇದು ತಡೀತದೆ, ಎಲ್ಲದಕ್ಕೂ ತಡೀತದೆ. ಎಲ್ಲ ಕಾಲಕ್ಕೂ ಒಂದ್ಗಂಟು ವೈರಸ್ಸೇ ಇಲ್ಲ ಅಂತ ಹೇಳ್ತಾ ಇದ್ವಿ. ಹೌದು. ರೋಗನೂ ಕಮ್ಮಿನೇ. ಹೌದು. ನಿಮ್ಗೆ ಇದುವರೆಗೆ ಎಷ್ಟು ಬಂದೈತೆ ಇಳುವರಿ ನಿಮಗೆ? ನಮಗೀಗ 26ರಿಂದ 27 ಟನ್ ಬಂದಿದೆ. ಅಂದರೆ ಎಷ್ಟು ಸಾವಿರ ಗಿಡ ಹಾಕಿದ್ರು? ಇಲ್ಲಿ 10,000 ಗಿಡ ಹಾಕಿದ್ರು. ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ನಾಟಿ ಮಾಡಿದ್ರೆ 10,000 ಗಿಡ 25ರಿಂದ 27 ಟನ್ ಗಂಟೆ 27 ಟನ್ವರೆಗೂ ಬಂದಿದೆ. ಅದರಲ್ಲಿ ನಿಮಗೆಲ್ಲ ಬಂದಿರೋದೆಲ್ಲ ಜಾಸ್ತಿ ಫ್ರೂಟ್ಸ್ ಬಂದಿರೋದು ಎ ಗ್ರೇಡೇ ಬಂದಿದೆ ಇಲ್ಲ ಏನಂತ? ಇಲ್ಲ, ಪೂರ್ತಿ ಮುಕ್ಕಾಲ್ವಾಗ ಎಲ್ಲ ಎ ಗ್ರೇಡೇ ಬಂದಿರೋದು. ಎಲ್ಲ ಒಂದು 5% ಬಿ ಗ್ರೇಡ್ ಬಂದಿರೋದು. ಮತ್ತೆ ನೀವೀಗ ನೆಕ್ಸ್ಟ್ ಹಾಕ್ಬೇಕು ಅಂದ್ರೆ ಯಾವ್ದು ಹಾಕ್ತೀರಣ್ಣ? ಮತ್ತೆ ಇದನ್ನೇ ಟ್ರೈ ಮಾಡೋದು. ಸೊ ಇದನ್ನೇ ಟ್ರೈ ಮಾಡ್ತೀನಿ ಅಂದ್ರೆ ನಿಮ್ಗೆ ಇಳುವರಿ ಚೆನ್ನಾಗಿದೆ, ಒಂದು ಫ್ರೂಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಫರ್ನೆಸ್ ಚೆನ್ನಾಗಿದೆ, ವೆಂಡರ್ ಬಂದರು ಕೂಡ ತಗೊಂಡು ಹೋಗ್ತಿದ್ದಾರೆ, ಏನೋ ತೊಂದರೆ ಮಾಡಿದ್ರೆ ಅವ್ರೇನೋ ಇಲ್ಲ ತಗೊಂಡು ಹೋಗ್ತಿದ್ದಾರೆ. ಸೊ ಹಂಗಾಗಿ ಡಿಸೀಸ್ ಮತ್ತೆ ಇದ್ರ ರೋಗನೂ ಕಡಿಮೆ ಇದೆ. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ನೀವು ಇದನ್ನೇ ಹಾಕ್ತಿದ್ದೀರಾ? ಇದನ್ನೇ ಇಷ್ಟಪಡ್ತಾ ಇದ್ದೀವಿ. ನೀವು ಮತ್ತೆ ನಿಮ್ಮ ಥರನೇ ಬೆಳೆ ರೈತರಿಗೆ ಹೇಳ್ಬೋದಾಯ್ತು ಅಂದ್ರೆ ಯಾವ ವೆರೈಟಿನ ಹೇಳ್ತೀರಾ ನೀವು? ಇದನ್ನೇ ಮಾಡ್ಬೋದು. ಮುಂದೆ ನಾವು ಸುಮಾರು ಜನ ಕೇಳಿ ಹಾಕ್ಸ್ತಾ ಇದೀವಿ ಆಗಲೇ. ಹೌದಾ? ಆಲ್ರೆಡಿ. ಸೊ ಅವರೆಲ್ಲ ಬಂದು ನೋಡ್ರೆ ನಿಮ್ಮ ತೋಟಕ್ಕೆಲ್ಲ ಭಾಳ ಜನ ರೈತರು ಬಂದು ನೋಡೋಗಿದ್ದಾರೆ. ಸೊ ಅವರೆಲ್ಲ ಏನು ಅಂತಿದ್ದಾರೆ? ಇಲ್ಲ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಕ್ವಾಲಿಟಿ ಚೆನ್ನಾಗಿದೆ, ಸೀಡು ಹಂಗೆ ಸಪೋರ್ಟ್ ಮಾಡ್ತಾ ಇದೆ. ಹೌದಾ? ಸರಿ, ಥ್ಯಾಂಕ್ಸ್, ಧನ್ಯವಾದಗಳು.